ಅವರನ್ನು ಉದ್ಘಾಟನಾ ಸ್ಥಳಕ್ಕೆ ಗೌರವಪೂರ್ವಕವಾಗಿ ಎಸ್ಕಾರ್ಟ್ ಮಾಡಿ ಕರೆದೊಯ್ಯುತ್ತಿದ್ದಾರೆ. ಸೇವೆಯೇ ಸಂಕಲ್ಪ ಶಿಸ್ತಿನ ನಡೆ. ಹಿರಾ ಶಾಲೆ ಆಯೋಜಿಸಿರುವ ಹಿರಾ ಫೆಸ್ಟೋರಾ ಮಾದರಿ ಪ್ರದರ್ಶನ, ಆಹಾರ ಮತ್ತು ಮನರಂಜನಾ ಆಟಗಳ ಸಂಭ್ರಮ. ಈ ಮಹೋತ್ಸವವನ್ನು ಅಧಿಕೃತವಾಗಿ ಉದ್ಘಾಟಿಸಲು ಶ್ರೀಯುತ ಪ್ರಸನ್ನ ಕುಮಾರ್ ರಿಬ್ಬನ್ ಕಟ್ಟಿಂಗ್ ಮೂಲಕ ಹಿರಾ ಫೆಸ್ಟೋರವನ್ನು ಅಧಿಕೃತವಾಗಿ ಉದ್ಘಾಟಿಸಿರುವುದಕ್ಕೆ ಶ್ರೀಯುತ ಪ್ರಸನ್ನ ಕುಮಾರ್ ಅವರಿಗೆ ಹಿರಾ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನಿರ್ಣಾಯಕ ದಿನದ ನೀನೊಡೆಯನಂದು, ಜೀವಿಗಳಿಗೆಲ್ಲ ಕೊಡುವೆ ನ್ಯಾಯವನ್ನು ಅಂದು. ನಿನ್ನನೆ ಪೂಜಿಪೆವು ನಾವೆಲ್ಲ ದೇವ, ನಿನ್ನ ಬೇಡುವೆವು ನಾಡು ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೆ. ಇಹ ಪರಗಳೆರಡರ ವಿಜಯ ತೋರು ನೀ ಪ್ರಭುವೆ. ಪರಿಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಪಡೆದವರು ನಡೆದ ಪಥದಿ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೋರ್ವನೇ ದೇವ ಲೋಕಪಾಲಕನು, ನೀನೋರ್ವನೇ ದೇವ ಲೋಕಪಾಲಕನು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶಾಂತಿ ಎಡ್ಯುಕೇಷನಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಜನಾಬ್ ಎಚ್ ಮೊಹಮ್ಮದ್ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರುವ ಶ್ರೀಯುತ ಪ್ರಸನ್ನ ಕುಮಾರ್ SL ಇವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಿರಾ ಕಾಲೇಜಿನ ಸಂಚಾಲಕರು ಜನಾಬ್ ಅಬ್ದುಲ್ ರಹಮತುಲ್ಲಾ, ಶಾಂತಿ ಎಡ್ಯುಕೇಷನಲ್ ಟ್ರಸ್ಟ್ ಇದರ ಕಾರ್ಯದರ್ಶಿ ಜನಾಬ್ ಅಬ್ದುಲ್ ಕರೀಂ, ಆಡಳಿತಾಧಿಕಾರಿ ಜನಾಬ್ ಜಾಕಿರ್ ಹುಸೇನ್, ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಆಫ್ರೀನ್, PTA ಅಧ್ಯಕ್ಷರಾಗಿರುವಂತಹ ಜನಾಬ್ ಅಬ್ದುಲ್ ಸಲಾಂ, ಹಿರಾ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೂ, ನನ್ನ ಎಲ್ಲ ಶಿಕ್ಷಕೇತರ ವೃಂದದವರಿಗೂ, ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಹೆತ್ತವರಿಗೂ ನಾನು ಸ್ವಾಗತ ಮಾಡಿ ನನ್ನ ಸ್ವಾಗತದ ನುಡಿಗಳನ್ನು ಕೊನೆಗೊಳಿಸುತ್ತೇನೆ. ಸರ್ವರಿಗೂ ಸ್ವಾಗತ. ಸಂಭ್ರಮದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಆಶಯ, ಉದ್ದೇಶ ಹಾಗೂ ಅದರ ಮಹತ್ವವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಹಿರಾ ಕಾಂಪೋಸಿಟ್ ಮಹಿಳಾ PU ಕಾಲೇಜ್ ಹಾಗೂ ಡಿಗ್ರಿ ಕಾಲೇಜಿನ ಸಂಚಾಲಕರಾದ ಶ್ರೀಯುತ ರಹಮತುಲ್ಲಾ ಇವರಲ್ಲಿ ಕೇಳಿಕೊಳ್ಳುತ್ತಿದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಶಾಂತಿ ಎಡ್ಯುಕೇಷನ್ ಟ್ರಸ್ಟ್ ಅದರ ಅಧ್ಯಕ್ಷರಾದ ಸನ್ಮಾನ್ಯ AH ಮಹಮೂದ್ ಸಾಹೇಬ್ರೆ, ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿನ ಕೆಲಸಗಳೆಲ್ಲ ಇದ್ದುಕೊಂಡು ಬಿಡುವು ಮಾಡಿಕೊಂಡು ಇಲ್ಲಿ ಬಂದಿರುವ ನಮ್ಮ ಕಾಲೇಜ್ ಫಾರ್ ಟೀಚರ್ ಎಡ್ಯುಕೇಷನ್ ಮಂಗಳೂರು ಇದರ ರೀಡರ್ಗಳಾದ ಮತ್ತು ಈ ಮೊದಲು ಬೀದರ್ನಲ್ಲಿ DDPA ಆಗಿ ಕೆಲಸ ಮಾಡಿರುವ ಸನ್ಮಾನ್ಯ ಪ್ರಸನ್ನ ಕುಮಾರ್ ಸಾಹೇಬ್ರವರೇ,
ನಮ್ಮ ಟ್ರಸ್ಟಿನ ಸೆಕ್ರೆಟರಿಗಳಾದ ಅಬ್ದುಲ್ ಕರೀಂ ಸಾಹೇಬ್ರೆ, PTA ಅಧ್ಯಕ್ಷರಾದ ಸಲಾಂ ಸಾಹೇಬ್ರೆ, ಟ್ರಸ್ಟಿನ ಎಲ್ಲ ಸದಸ್ಯರುಗಳೇ, ಈ ಶಾಲೆಯ ಎಲ್ಲ ಮುಖ್ಯಸ್ಥರೇ, ಎಲ್ಲ ಟೀಚರ್ನವರೇ ಮತ್ತು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹಿರಾ ಸಂಸ್ಥೆಯ ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲೆಂದು ಹೇಳಬಹುದು. ಅಂತಹ ಒಂದು ಆಯೋಜನೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ನಿಜವಾಗಿ ನಾವು ಸ್ಕೂಲ್ ಡೇ ಮಾಡುವ ಆಲೋಚನೆಯಲ್ಲಿದ್ದಾಗ ಸ್ಕೂಲ್ ಡೇಗಾಗಿ ತುಂಬ ದಿನಗಳು ವ್ಯಯವಾಗ್ತದೆ. ಶಾಲೆಯ ಕೆಲಸ ಸ್ವಲ್ಪ ಹಿಂದೆ ಇದೆ. ಆದ್ದರಿಂದ ಸ್ಕೂಲ್ ಡೇ ಬೇಡ, ನಾವು ಅದರ ಬದಲಾಗಿ ಒಂದು ಕಾರ್ನಿವಲ್ ಮಾಡುವ ಎಂದು ನಮ್ಮ ಶಿಕ್ಷಕ ಸಮುದಾಯ ಒಂದು ವಿನಂತಿಯನ್ನು, ಒಂದು ಹೊಸ ಪ್ರಪೋಸಲನ್ನು ನಮ್ಮ ಮುಂದೆ ತಂದರು. ಟ್ರಸ್ಟ್ನ ಮುಂದೆ, ಆ ಟ್ರಸ್ಟ್ನ ಮುಂದೆ ಏನು ಪ್ರಪೋಸಲ್ ತಂದರ ಅದನ್ನು ಈಗ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ನಾವು ಅದೇ ಮಾಡ್ತಿದ್ದೇವೆ, ಯಾವುದು ಸ್ಕೂಲ್ ಡೇ ಮಾಡ್ತಿದ್ದರೆ ಇಂಥ ಒಂದು ದೃಶ್ಯ ಕಾಣುತ್ತಿರಲಿಲ್ಲ. ಸೊ ಒಂದು ಒಳ್ಳೆಯ ಪ್ರಪೋಸಲ್ ಕೊಟ್ಟಿದ್ದಾರೆ, ಒಳ್ಳೆಯ ತಯಾರಿ ಮಾಡಿದ್ದಾರೆ. ಹಾಗೆಯೇ ದೇವನು ಅದಕ್ಕೆ ಯಶಸ್ವಿ ಕೊಡಲಿ ಎಂದು ಹಾಡಿಸ್ತಾ ಇದ್ದೇನೆ. ಈ ಒಂದು ಏನು ಆಯೋಜನೆ ಇವತ್ತು ಮಾಡಲಾಗ್ತದ, ಇದರ ಹೆಸರು ಫೆಸ್ಟೋರಾ ಎಂದು ಕೊಟ್ಟಿದೆ. ಹಿರಾ ಫೆಸ್ಟೋರಾ. ಫೆಸ್ಟೋರಾ ಎಂದು ಹೇಳಿದರೆ ಫೆಸ್ಟ್, ಅದಕ್ಕೆ ಸ್ವಲ್ಪ ಉನ್ನತೀಕರಣವಾದ ಮಟ್ಟದಲ್ಲಿ ಅದನ್ನು ಫೆಸ್ಟೋರಾ ಎಂದು ಕರೆಯಲಾಗುತ್ತದೆ. ಈ ಫೆಸ್ಟೋರಾ ಹೇಗಿದೆ ಎಂದು ನಾವು ಈಗ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಏನು ಸನ್ಮಾನ್ಯ ಗೆಸ್ಟ್ ಬಂದಿದ್ದಾರೆ, ಅವರು ಈ ಶಾಲೆ ಇಡೀ ನೋಡಿದ ನಂತರ ಆ ಫೆಸ್ಟೋರಾ ಅಂದರೆ ಹೇಗೆ ಆಗಿದೆ ಎಂದು ಅವರಿಗೆ ಕರೆಕ್ಟಾಗಿ ವರ್ಣಿಸಲಿಕ್ಕೆ ಆಗ್ಬೋದು. ಈಗ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀವು ನೋಡಿದ ಹಾಗೆ ಕೆಲವೆಲ್ಲ ಮಾಡೆಲ್ಸ್ಗಳಿವೆ. ಇಲ್ಲಿ ನಿಮಗೆ ಗೋಲ್ ಗುಂಬಜ್ ಇಲ್ಲಿ ಕಾಣಬಹುದು. ಇಲ್ಲಿ ಬೇರೆ ಬೇರೆ ನಮ್ಮ ಭಾರತದ ಇತಿಹಾಸದಲ್ಲಿರುವ ಬೇರೆ ಬೇರೆ ಕಡೆಯಲ್ಲಿರುವ ಮಾಡೆಲ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಿಗ್ಬೋದು. ಫಿಸಿಕ್ಸ್ ಮತ್ತು ಬಯಾಲಜಿಗೆ ಸಂಬಂಧಿಸಿದ ಮಾಡೆಲ್ಸ್ ಕೂಡ ಇದರಲ್ಲಿದೆ. ಹಾಗೆಯೇ ನಮ್ಮ ಚಿಕ್ಕ ಮಕ್ಕಳು ಒಂದು ಫಾರೆಸ್ಟನ್ನು ತಯಾರಿಸಿದ್ದಾರೆ. ನಮ್ಮ ಜೀವನ ಫಾರೆಸ್ಟ್ನ ಲೈಫ್ ಹೇಗಿದೆ ಎಂದು ಅವರು ನಮಗೆ ತೋರಿಸ್ಕೊಡ್ಲಿಕ್ಕಿದ್ದಾರೆ. ಹಾಗೆಯೇ ಡಿಫ್ರೆಂಟ್ ಸೀಸನ್ಸ್ ಇದೆ ಇದರಲ್ಲಿ. ಒಟ್ಟಿನಲ್ಲಿ ಎಲ್ಲ ಸೇರಿ ನಮ್ಮ ಇಲ್ಲಿಯ ಬದುಕಿಗೆ ಸೇರಿದ ಎಲ್ಲ ವಿಷಯ ಸೇರಿ ಒಂದು ಶೋ ಇಲ್ಲಿ ಆಗ್ತಾ ಇದೆ. ಅದರೊಟ್ಟಿಗೆ ಕೆಲವು ಫನ್ ಇದೆ, ಕೆಲವು ಗೇಮ್ಸ್ ಇದೆ ಮತ್ತು ಕೆಲವು ಫುಡ್ ಕೂಡ ಇದೆ. ಹೌದು, ಅದು ಮರ್ತು ಹೋದೆ ನಾನು. ಫುಡ್ ಫಸ್ಟ್ ಬೇಕು. ಬೆಳಿಗ್ಗೆ ಇಲ್ಲಿ ಬರಬೇಕಾದ್ರೆ ಫುಡ್ ಇಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಕೂಡ ಆಯೋಜಿಸಲಾಗಿದೆ. ಬೇರೆ ಬೇರೆ ಸ್ಟಾಲ್ಸ್ಗಳಿವೆ, ಒಳ್ಳೆಯ ಸವಿಯಾದ ಫುಡ್ ಎಲ್ಲ ಇದೆ. ಸೊ ನಾವು ಇಲ್ಲಿ ಬರುವವರು ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಒಟ್ಟಿನಲ್ಲಿ ಏನು ಕಾರ್ಯಕ್ರಮ ನಾವು ಮಾಡಿದ್ದೇವೋ ಅದು ನಮ್ಮ ಮಕ್ಕಳ ಬದುಕಿಗೆ ಒಂದು ದಾರಿ ತೋರಿಸುವಂಥದ್ದು, ಆ್ಯಕ್ಚುಯಲ್ ಬದುಕು ಹೇಗಿದೆ ಎಂದು ತೋರಿಸ್ಕೊಂಡದ್ದು ಉಂಟದ್ದು, ಮತ್ತು ನಮ್ಮ ಶಾಲೆಯಲ್ಲಿ ಏನು ನಿರರ್ಗಳವಾಗಿ ಕಲಿಕಾ ನಡೀತಾ ಇದೆ, ಆ ಕಲಿಕೆ ಇಲ್ಲಿ ಪ್ರಾಕ್ಟಿಕಲಿ ಬಂದರೆ ಹೇಗೆ ಆಗ್ತದೆ ಎಂಬುದನ್ನು ತೋರಿಸಿಕೊಳ್ಳಲಿಕ್ಕೆ ಮತ್ತು ಈ ಮಕ್ಕಳನ್ನು ಮುಂದೆ ಒಳ್ಳೆಯ ಸಿಟಿಸನ್ಸ್ ಆಗಿ ಬೆಳೆಸಲು ಕರ್ನಾಟಕ ಮತ್ತು ಭಾರತ ಮತ್ತು ಈ ಜಗತ್ತಿಗೆ ಒಳ್ಳೆಯ ಒಂದು ಮಾಡೆಲ್ಸ್ ಕೊಡಲು ಈ ಒಂದು ಆಯೋಜನೆ ಮಾಡಲಾಗಿದೆ. ಸೃಷ್ಟಿಕರ್ತನು ಇದಕ್ಕೆ ಯಶಸ್ವಿಯನ್ನು ಕೊಡಲಿ ಎಂದು ಈ ಚಿಕ್ಕ ಒಂದು ಪ್ರೆಸೆಂಟೇಷನ್ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಾಸ್ತಾವಿಕ ನುಡಿಯನ್ನು ಆಡಿದ ನಮ್ಮ ಸಂಚಾಲಕರಿಗೆ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಜ್ಞಾನ, ಅನುಭವ ಹಾಗೂ ಸೇವೆಯ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಪ್ರಸನ್ನಕುಮಾರ್ ಅವರು ತಮ್ಮ ಮೌಲ್ಯಯುತವಾದ ಹಿತನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ರವರೇ, ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ರಾಮತುಲ್ಲಾರವರೇ, ಸಂಸ್ಥೆಯ ವಿವಿಧ ಪದಾಧಿಕಾರಿಗಳೇ, ಶಿಕ್ಷಕರೇ, ಮುದ್ದು ಮಕ್ಕಳೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ. ಸೊ ಈಗ ತಾನೇ ಮಾತನಾಡಿದಿರ್ತಕ್ಕಂಥ ರಹಮತುಲ್ಲಾ ಅವರ ಮಾತುಗಳ ಆಧಾರದ ಮೇಲೆ ಹೇಳ್ಬೋದಾದರೆ, ನಾವು ನಮ್ಮ ಶಿಕ್ಷಣದ ಮೂಲ ಉದ್ದೇಶ ಏನು ಅಂತ ನೋಡಿದಾಗ ಅದು ಒಂದು ಮಗುವಿನ ಸರ್ವತೋಮುಖವಾದಂತಹ ವಿಕಾಸ ಅಂತ ಹೇಳ್ತೇವೆ. ಅಂದರೆ ಮಗುವಿನಲ್ಲಿ ಇರ್ತಕ್ಕಂತಹ ಚೈತನ್ಯ ಎಲ್ಲ ಆಯಾಮಗಳಲ್ಲಿ ಪರಿಪೂರ್ಣವಾದ ಮಟ್ಟದಲ್ಲಿ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದೇ ನಮ್ಮ ಶಿಕ್ಷಣದ ಮೂಲ ಗುರಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಗುವಿನ ಮನಸ್ಸಿನಲ್ಲಿ 3 ಮುಖ್ಯವಾದಂತಹ ಅಂಶಗಳನ್ನು ಗುರುತಿಸ್ತೇವೆ ಅಥವಾ ವಲಯಗಳನ್ನು ಗುರುತಿಸ್ತೇವೆ. ಒಂದು ಜ್ಞಾನ ವಲಯ ಅಂತ, ಇನ್ನೊಂದು ಭಾವಜನ್ಯ ವಲಯ, ಮತ್ತೊಂದು ಕ್ರಿಯಾಜನ್ಯ ವಲಯ
ಕಾಗ್ನಿಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್ ಆ್ಯಂಡ್ ಸೈಕೋಮೋಟರ್ ಡೊಮೈನ್ ಅಂತ. ಸೊ ಈ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ನಿತ್ಯದ ಪಾಠ ಪ್ರವಚನಗಳು ಜ್ಞಾನವನ್ನು ವೃದ್ಧಿಸಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾಜೀಕರಣಗೊಳಿಸ್ತಕ್ಕಂಥದ್ದು ಸಹ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಹಬ್ಬದಲ್ಲಿ ಈ ಏನು ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ದಾರೆ, ಇದರ ಮೂಲಕ ನಾವು ಮಗು ಸಮಾಜದ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನುವಂಥ ಶಿಕ್ಷಣವನ್ನು ಸಹ ಕೊಡ್ತೇವೆ. ಹಾಗೆ ಅದೇ ರೀತಿಯಲ್ಲಿ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು ಪ್ರದರ್ಶನವನ್ನು ಸಹ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದರಲ್ಲೂ ಸಹ ಇಂತಹ ಒಂದು ವಸ್ತು ಪ್ರದರ್ಶನವನ್ನು ಮಾಡುವಂಥ ಸಂದರ್ಭದಲ್ಲಿ ತಯಾರಿಸ್ತಕ್ಕಂತಹ ಮಾದರಿಗಳಲ್ಲಿ ಮಗುವಿನ ಕೌಶಲ ವ್ಯಕ್ತವಾಗ್ತಾ ಹೋಗುತ್ತೆ. ಸೊ ಹೀಗೆ ಭಾವನೆ, ಕೌಶಲ ಮತ್ತು ಜ್ಞಾನ ಈ ಮೂರೂ ಅಂಶಗಳನ್ನು ಬೆಳೆಸುವುದರ ಮೂಲಕ ಮಗುವಿನ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಅಂತಕ್ಕಂಥ ಅಂಶವನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಮಾಡಿರ್ತಕ್ಕಂತಹ ಈ ಒಂದು ಕೆಲಸ ನಿಜಕ್ಕೂ ಸಹ ಶ್ಲಾಘನೀಯ. ಇವರು ಅನೇಕ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಅವರು ಪಿ ಯುವನ್ನು ಶುರು ಮಾಡಿ, ನಂತರ ಹೈಸ್ಕೂಲನ್ನು ಶುರು ಮಾಡಿ, ತದನಂತರ ಡಿಗ್ರಿ ಕಾಲೇಜನ್ನು ಶುರು ಮಾಡಿ, ಆಮೇಲೆ ಪ್ರೈಮರಿಯನ್ನು ಶುರು ಮಾಡಿದರು ಅಂತ ಹೇಳಿದರು. ಸೊ ಈ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ವಾರ್ಥದ ಅಭಿಲಾಷೆ ಇಲ್ಲದೆ ಕೇವಲ ಸಮುದಾಯದ ಮತ್ತು ಸಮಾಜದ ಶೈಕ್ಷಣಿಕ ಪ್ರಗತಿಗಾಗಿ ದುಡಿದಿರ್ತಕ್ಕಂಥ ಇಂತಹ ಸಂಸ್ಥೆ ಮುಂದೆಯೂ ಸಹ ವಿದ್ಯಾಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ನೀಡಲಿ, ತನ್ಮೂಲಕ ಸಮಾಜದ ಒಂದು ಆರೋಗ್ಯಕರ ಬೆಳವಣಿಗೆ ಸಹಾಯವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಕ್ಕಳಲ್ಲಿರುವ 3 ವಲಯಗಳ ಅಭಿವೃದ್ಧಿಗಾಗಿ ನಾವು ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಸರವನ್ನು ಒದಗಿಸಬೇಕು. ಶಿಕ್ಷಣದ ಮೂಲ ಉದ್ದೇಶ ಕೇವಲ ಜ್ಞಾನಾರ್ಜನೆಯಲ್ಲ, ಸಾಮಾಜೀಕರಣವನ್ನು ಕಲಿಸಬೇಕು ಎಂದು ತಿಳಿಸಿದ ಉದ್ಘಾಟಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿ ನಡೆಗೆ ದಿಕ್ಕು ತೋರಿ ಬೆಂಬಲ, ಪ್ರೇರಣೆ ನೀಡುತ್ತಿರುವ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಶಾಂತಿ ಎಜುಕೇಷನಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಶ್ರೀಯುತ AH ಮೆಹಮೂದ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡಬೇಕಾಗಿ ವಿನಂತಿ. والسلام على رسول الأمين وعلى آله وصحبه أجمعين. ಇವತ್ತಿನ ಅತಿಥಿಯಾದವರೇ ಮತ್ತು ಸ್ಟೇಜಲ್ಲಿರುವ ನನ್ನ ಎಲ್ಲ ಗಣ್ಯರೇ, ಅಧ್ಯಾಪಕರೇ, ವಿದ್ಯಾರ್ಥಿನಿಯರೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನನಗೆ ಭಾಳ ಖುಷಿಯಾಯಿತು. ಇಷ್ಟು ಒಂದು ದೊಡ್ಡ ಪ್ರೋಗ್ರಾಮೆಲ್ಲ ನೀವು ಸೆಟ್ಟು ಮಾಡಿದ್ದು ನಾನು ನೆನೆಸಲೇ ಇಲ್ಲ. ಮೊನ್ನೆ ಮಾತಾಡುವಾಗ ಒಂದು 2 ವರ್ಷದ ಮೊದಲು ಒಂದು ಸಣ್ಣದೊಂದು ಮಾಡುವಂತ ಹೇಳಿ ಇಷ್ಟು ಮಾಡಿದ್ದಕ್ಕೆ ಎಲ್ಲರಿಗೆ ಬಹಳ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಸ್ಸಲಾಮು ಅಲೈಕುಮ್. ಶುಭ ಹಾರೈಕೆಯನ್ನು ನೀಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಶಾಲಾ PTA ಅಧ್ಯಕ್ಷರಿಗೆ ಹಿತನುಡಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿರುವ ಗಣ್ಯರೇ, ವಿದ್ಯಾರ್ಥಿಗಳೇ, ಉಪಾಧ್ಯಾಯರೇ, ಇಲ್ಲಿ ಶುಭ ಹಾರೈಸುವುದು ಮಕ್ಕಳಿಗೆ, ಮ್ಯಾನೇಜ್ಮೆಂಟಿಗೆ, PTA ಮತ್ತು ಟೀಚರ್ಸಿಗೆ. ಇದನ್ನು ಮಾಡಲಿಕ್ಕೆ ಅಷ್ಟು ಈಸಿ ಅಲ್ಲ. ಈಗ ಅವರು ವಿವರಿಸಿದರು, ತಾಜ್ ಮಹಲಿಂದ ಹಿಡಿದು ನಮ್ಮ ಸ್ಕೂಲ್ವರೆಗೆ ಅಲ್ಲಿ ಸ್ಟ್ರಕ್ಚರೆಲ್ಲ ಮಾಡಿದ್ದಾರೆ ಮಕ್ಕಳು. ಇದನ್ನು ಪ್ರೋತ್ಸಾಹ ಮಾಡೋದು ಪೇರೆಂಟ್ಸ್ ಮತ್ತು ಟೀಚರ್ಸ್ ಅಪ್ಡೇಟ್ ಆದರೆ ಎಲ್ಲ ಕಡೆ ಆಗ್ತದೆ. ಈಗ ಅದನ್ನು ತುಂಬ ಉತ್ಸಾಹದಿಂದ ನಮ್ಮ ಉಪಾಧ್ಯಾಯರು ಮಾಡಿದ್ದಾರೆ. ಅವರಿಗೆ ಮತ್ತು ಇದನ್ನು ಪ್ರೋತ್ಸಾಹ ಮಾಡಿಸಲಿಕ್ಕೆ ನಮಗೆ ಇದು ಕೊಟ್ಟ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗೂ ಟೀಚರ್ಸ್ ಅವರಿಗೆ ಕೊಟ್ಟ ಮ್ಯಾನೇಜ್ಮೆಂಟಿಗೂ ನನ್ನ ಶುಭ ಹಾರೈಕೆ. ಈ ಕಾರ್ಯಕ್ರಮಕ್ಕೂ ತುಂಬ ಶುಭ ಹಾರೈಕೆಗಳು. ಧನ್ಯವಾದಗಳು. ಅಧ್ಯಕ್ಷರಿಗೆ ಧನ್ಯವಾದಗಳು. ಶಾಂತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪ್ರಸನ್ನಕುಮಾರ್ SL ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲಾ ಸಂಚಾಲಕರಾದ ಜನಾಬ್ ರಹಮತುಲ್ಲಾ, ಶಾಂತಿ ಎಜುಕೇಷನಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಯಾದ ಅಬ್ದುಲ್ ಕರೀಂ, ಆಡಳಿತಾಧಿಕಾರಿಯಾದ ಜನಾಬ್ ಜಾಕೀರ್ ಹಾಗೂ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಿರಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಿಗೆ, ಹಿರಾ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲರಿಗೆ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ, ಎಲ್ಲ ಶಿಕ್ಷಕರಿಗೂ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ, ಪೋಷಕರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ವಂದನೆಗಳು. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
beautiful journey through summer, rainy, winter and spring. Season is a part of a year when weather remains the same for a long period is called seasons. Thank you summer. Now let's see what comes after summer. Winter, rainy. Wonderful. After the rains, the weather becomes cooler. Winter. Thank you winter. Now let's see what comes after winter. Spring. Beautiful spring. You make everything colorful. Thank you for visiting our season exhibition. We hope you enjoyed learning about the different seasons. Have a wonderful day. Thank you. I am the summer season. I am hot and sunny. The days are long and the sun shines bright. People like to visit cold places and wear cotton clothes and love to have cold drinks and ice cream. We are the four seasons. Each of us is special. We make the year beautiful. After the hot summer, we use umbrellas, raincoats, and gumballs. Let's live fresh, green, we see bright forest, lakes, and rivers. Thank you. Socks and jackets to protect themselves. We drink hot drinks like soup and milk. We also get to do many Over? Good. Thank you. Yes. and carry scissors, noodles, noodles, and have two one that you have pull in front, another to pull clay pot, a stove, and a rolling board. Food was cooked on fire using wood, which can be seen under a stove. Clay vessels and small tools were used for preparing food. Monkey very playful. Monkey make funny sounds. Baby monkey stay with their mother. Monkey have hand and foot like humans. Monkey swing on branches. Monkey live in a forest. Good. Birds that live in a farm. Hens have feathers. Hens lay eggs. Hens have beaks and claws. Hens like to scratch ground. Baby hens are called chicks. Hens come in many colors. Hens are useful for humans. Thank you. Domestic animals are animals. They Hi. We have yellow and black chips.
equal to the perpendicular drawn to this. The angle of the reflection ray and the incident rays. Or when this rotates, it will be converted into mechanical energy. That's why the boat moves. You have to fill with water Is it working? Hydraulic pressure. ಹೌದಾ
made of clay. And this is acrylic painting. This is the acrylic painting which I made. This is my name is Padma Parila and I am studying in grade 4. This is painting at acrylic paint and this is oil.
grade 7th. These are the 5 pillars of Islam: Shahada, Salah, Zakat, Sawm, Hajj. Shahada means when a person is accepting Islam and is accepting that Allah is the Holy God and Prophet Muhammad sallallahu alaihi wasallam is Salah. Salah means when we pray 5 times a day periodically. Zakat means we are giving charity to the poor. So means fasting in the month of Ramadan and
collect small stones which is used in next ritual, and after that they go to throw stones in pillars which symbolizes rejecting evil and temptation. And after that Ada, which is celebrated worldwide. In this they sacrifice animals and distribute meat among poor. After that they around the Kaaba and they complete their Hajj. The one who completes Hajj sincerely, he is the one who completes Hajj sincerely. He returns purely forgiven and spiritually renewed. My name is Muhammad Abdul. My name is Sudhir. The topic is the battle of Uhud. The battle of Uhud were held between Mushriks and the Muslims army. Wherein the Mushriks army, there were 3,000 people. You can see in that. In the Muslims army, there were only 700 people. The group of Mushriks army group leader was Khalid bin Walid, the leader of the Mushriks army, and the leader of Muslims army was Prophet Muhammad sallallahu alaihi wasallam. And here are the things that we made. They were the 50 archers, the specialist archers. At first only, Prophet Muhammad sallallahu alaihi wasallam told them that they should not come down. If he dies if something happened, then also without any permission they should not come here. And when the battle was going on, in the middle of the battle, when the Muslims were in the upper hand, they were winning the battle. They thought they won the battle, and for the things they came down without the permission, without knowing of the Prophet Muhammad sallallahu alaihi wasallam. The archers came, the Khalid bin Walid, the group leader, came from the back and attacked all archers. After the archers died, Mushriks and the Muslims, you can see the difference. Where is the 3,700? The Mushriks people won. The result was battle of Uhud was. Mushriks won the battle. After that, there was a fake news spread to all the places that Prophet Muhammad sallallahu alaihi wasallam died in the battle of Uhud. The fake news was spread at many places. After that, the battle of Uhud teaches us how to be patient, learn the things from the elders, discipline. Then we have to think about the orders and the things our leaders tell us, leadership, and the things we made here, worship. It is the real masjid that is there, we made here. And the battleground of Uhud, you can see it here. At first it was like plain ground. Now you can see.
this, we can fix it. So my name is Shanu Maisha. My name is Anupa. Cities burn cash, but this model splash 40% of electricity. This machine is designed to take in harmful gases from air using a vacuum system. Instead of releasing these harmful gases into the environment, this machine takes them and provides them to generate electrical energy. So you might